ವೈಭವ್ ಫ್ಲಿಕ್ಸ್ ವತಿಯಿಂದ ಮ್ಯಾಂಗೋ ಪಿಕ್ಕಲ್ ಬ್ಯಾನರ್ ನಡಿಯಲ್ಲಿ ನಿರ್ಮಾಣವಾದಂತಹ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ತುಳು ಸಿನಿಮಾ 11 ದೇಶಗಳಲ್ಲಿ ಮತ್ತು ದೇಶದ 6 ಕಡೆಗಳಲ್ಲಿ ಮೇ 13, 14, 15ರಂದು ಪ್ರೀಮಿಯರ್ ಶೋ ಪ್ರದರ್ಶನ ಕಾಣಲಿದೆ. ತುಳು ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವ ತುಳು ಸಿನಿಮಾ ಪ್ರೀಮಿಯರ್ ಶೋ ನಡೀತಾ ಇದೆ ಎಂದು ನಟ ನಿರ್ದೇಶಕ ರಾಹುಲ್ ಅಮೀನ್ ತಿಳಿಸಿದ್ದಾರೆ. ಮಂಗಳೂರಿನ ಉರ್ವಸ್ಟೂರ್ನ ತುಳು ಭವನದಲ್ಲಿ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಚಿತ್ರದ ಪೋಸ್ಟರ್ ಅನ್ನು ಗಣ್ಯರು ಬಿಡುಗಡೆಗೊಳಿಸಿದ್ರು. ಸಿನಿಮಾದ ಅಧಿಕೃತ ಉದ್ಘಾಟನೆ ಏಪ್ರಿಲ್ 24ರಂದು ದುಬೈನ ಮಾರ್ಕೋಫೋಲೋ ಹೋಟೆಲ್ನಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಲಿದೆ. ತುಳು ಭಾಷೆ ಅಧಿಕೃತ ಭಾಷೆಯಾಗಬೇಕು ಎಂಬ ಅಭಿಯಾನವನ್ನ ಈ ಮೂಲಕ ಪ್ರಾರಂಭಿಸುತ್ತಿದ್ದೇವೆ. ಇಂತಹ ಪ್ರಯತ್ನ ಮೊದಲ ಬಾರಿಗೆ ತುಳು ಸಿನಿಮಾದ ಮೂಲಕ ನಡೆಯುತ್ತಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಡೆ ಅವರನ್ನ ಕೂಡ ಭೇಟಿಯಾಗಿ ಅವರ ಆಶೀರ್ವಾದವನ್ನ ಪಡೆದಿದ್ದೇವೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯೊಂದಿಗೆ ಸೇರಿ ಕಾರ್ಯಕ್ರಮವನ್ನ ಆಯೋಜಿಸುತ್ತಿದ್ದೇವೆ ಎಂದು ನಟ ನಿರ್ದೇಶಕ ರಾಹುಲ್ ಅಮೀನ್ ಹೇಳಿದ್ರು. ಅಕಲ್ನ ಬೇರೆ ನಕಲ್ನ ಮಂತೊಂದು ಕೂಡ ಒಂದು ಪ್ರಾಡಕ್ಟ್ ಏತ್ ಶೋಗಾದ ಬರ್ಬೇಕು ಅನ್ಕೊಳಕ್ಕೆ ನಮ್ಮ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಒಂದು ಎಕ್ಸಾಂಪಲ್ ಆಗುತ್ತೆ ನೋಡಿ. ಈ ಸಿನಿಮಾದ ಬಗ್ಗೆ ಭಾರಿ ಕಾನ್ಫಿಡೆನ್ಸ್ ಉಂಟು ಅಂಚೆ ಎಂಟೈರ್ ಟೀಮ್ ಈ ಕಾನ್ಫಿಡೆನ್ಸ್ ಉಂಟು. ಈ ಕಾನ್ಫಿಡೆನ್ಸ್ ನ ಮಿಟ್ಟೆ ನಮ್ಮ ಅಲ್ಲಿ 11 ಕಂಟ್ರೀಸ್ ಲೆಡೆ ನಮ್ಮ ರಿಲೀಸ್ ಮಾಡ್ತಾರೆ. ನಮಗೆ ಸ್ಟೆಪ್ ಡೆಫಿನೆಟ್ ಅಫ್ಕೋರ್ಸ್ ಅಬ್ದುಲ್ ಕಾನ್ಫಿಡೆನ್ಸ್ ನಂಗೆ ಮ್ಯಾಟರ್ ಆಗೋದು. ನನಗೆ ಧೈರ್ಯ ಒಂದು ನಮ್ಮ ಸಿನಿಮಾ ಗೆದ್ದು ಪಂಪಿನ ನಮ್ಮ ಸಿನಿಮಾಗೆ ಟ್ಯಾಬ್ ಪಂಪಿನ ಧೈರ್ಯ ನನಗೆ. ಈ ಸಿನಿಮಾಕ್ಕೆ 1.5 ಕೋಟಿ ರೂಪಾಯಿಗೂ ಮಿಕ್ಕಿ ಖರ್ಚಾಗಿದೆ. ಸಿನಿಮಾ ಮೇ 20ರಂದು ಬಿಡುಗಡೆಗೊಳ್ಳಲಿದೆ. ಸಂಪೂರ್ಣ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿದ್ದು ಮದುವೆ ಮತ್ತು ಮದರಂಗಿ ಕಾರ್ಯಕ್ರಮದ ಕಥಾ ಹಂದರವನ್ನ ಹೊಂದಿದ್ದು ನೈಜತೆಗೆ ಒತ್ತು ಕೊಟ್ಟು ಸುಂದರವಾಗಿ ಸೆರೆ ಹಿಡಿಯಲಾಗಿದೆ. ಕೌಟುಂಬಿಕ ಮನೋರಂಜನೆಯ ಜೊತೆಗೆ ಹಾಸ್ಯಕ್ಕೂ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ ಎಂದು ನಿರ್ಮಾಪಕ ಆನಂದ್ ಎನ್ ಕುಂಪಲ ತಿಳಿಸಿದರು. ಈ ಇಂಡಸ್ಟ್ರಿ ನಮ್ಮ ಫೋಟೋಗ್ರಫಿ ಅದಾಗ ಈ ಲಾಕ್ಡೌನ್ ಟೈಮ್ ವಿನೀತ್ ನಗರ ಪೂರ ಸೇರಿದಂತೆ ಅದನ್ನು ಮಾತುಕ ಬಂದಿದೆ. ಊರವರೆಗೆ ಲಾಕ್ಡೌನ್ ಅಂದ್ರೆ ನಮಗೆ ನಾನು ಸಿನಿಮಾದ ಮಾರಲು ನನ್ನ ಹೆಂಗೆ ಭಾರಿ ಖುಷಿಯಾಗಿ ಇನ್ನೇನು ಪಕ್ಕದ ಬಂದಾಗ ಯಾನು ಗೊತ್ತೊಳ್ಳೆ ಅವಾಗ ನಮ್ಮ ಒಂದು ಬಜೆಟ್ ಮೊದಲ ಬಜೆಟ್ ಇದ್ದಾರೆ. ಸೊ ಅಪ್ಪ ಒಂಚೂರು ಅದರಿಂದ ಪೋಡಿಗೆ ಹಾಕಿನ ಪರಿಸ್ಥಿತಿ ಇತ್ತು ಮಾತಾಡಲಿಕ್ಕೆ ಹೆಂಗಿಲ್ಲ ಇರ್ತದೆ ತುಳು ಇಂಡಸ್ಟ್ರಿ ಒಂದು ಎಲ್ಲಿಯ ಒಂದು ಏರಿಯಾ ಇದಕ್ಕೋಸ್ಕರ. ಸೊ ಇನ್ನೇನು ಭಾರಿ ಖುಷಿ ಪಡೋದ್ರ ಮಟ್ಟ ಈ ಒಂದು ವರ್ಲ್ಡ್ ಪ್ರೀಮಿಯರ್ ಎಂಜಿನ ಮತ್ತೊಂದರ ಒಂದು ನಮ್ಮ ಡ್ರೀಮ್ ಆಗ್ತದೆ. ಆ್ಯಕ್ಚುಲಿ ನಮ್ಮ ಒಂದು 2 ಕಂಟೆಂಟ್ ಮಾಡ್ಕೊಳ್ಳೋದಿಲ್ಲ. ಸೊ ಅದರಲ್ಲೂ ಇಂಟ್ರೆಸ್ಟ್ ಆಗಿ ಹೆಂಗೆಲ್ಲ ಕೇಳಿದಾಗಲ್ಲ ತುಳು ಈ ನಮ್ಮೆಲ್ಲ ಬುಲಪೆ ಬಂದಾಗ ಏಕರು ದಾದ ಇಲ್ಲಿ ಪ್ರೊಡ್ಯೂಸ್ ಮಾಡೋದಿಲ್ಲ ಯಾನು ಸಾರ್ಥಕ ಅಂತ ಮುಲ್ಪ ಒವೇ ಕಾರಣಗಳ ಯಾನು ಸ್ಟಾರ್ಟಿಂಗ್ ಬಂದರೆ ಎಕ್ಸ್ಪೆಕ್ಟ್ ಇದ್ದಾಗಲ್ಲ ಬೈತೆ ನಮ್ಮ ದಡಾಲ ಹೆಲ್ಪ್ ಆಗೋಣ ಜನಕ್ಕೆ ಹೆಲ್ಪ್ ಆಗೋಣ ನಮ್ಮ ಉದ್ದೇಶ ಇರ್ಬಾಯ್ದ. ಸೊ ಒಂದು ಖುಷಿತ ವಿಚಾರದ ಮಟ್ಟ 11 ರಾಷ್ಟ್ರ ಹಾಕೊಂಡು ಏಕರು ಒಂದು ಸ್ಟೆಪ್ ದಿತ್ತ ವಿನೀತ್ ಪಂದ್ಯಕನೆ ನನ್ನ ಪತ್ನಿ ಇರುವ ಮತ್ತೊಂದು ಒಬ್ಬನ ದುಃಖದ ಮಾತೆಯ ಪ್ರೊಡ್ಯೂಸರ್ನಲ್ಲೇ ಟೋಟಲ್ ಟೀಮ್. ಆನಂದ್ ಎನ್ ಕುಂಪಲ ನಿರ್ಮಾಪಕರಾಗಿದ್ದು ಈ ಸಿನಿಮಾದ ಕಥೆಯನ್ನ ವಿನೀತ್ ಕುಮಾರ್ ಹಾಗೂ ಸಂಭಾಷಣೆಯನ್ನ ಪ್ರಸನ್ನ ಶೆಟ್ಟಿ ಬೈಲೂರು ಬರೆದಿದ್ದಾರೆ. ವಿಷ್ಣು ಪ್ರಸಾದ್ ಅವರು ಚಿತ್ರೀಕರಿಸಿದ್ದಾರೆ. ಸಂಗೀತ ನಿರ್ದೇಶಕರಾಗಿ ಸೃಜನ್ ಕುಮಾರ್ ತೋನ್ಸಿ, ನವೀನ್ ಶೆಟ್ಟಿ ನೃತ್ಯ ಸಂಯೋಜನೆಯನ್ನ ಮಾಡಿದ್ದಾರೆ. ನಾಯಕರಾಗಿ ವಿನೀತ್ ಕುಮಾರ್, ನಾಯಕಿಯರಾಗಿ ಯಶಾ ಶಿವಕುಮಾರ್ ಹಾಗೂ ಕರಿಷ್ಮಾ ಅಮೀನ್ ಅಭಿನಯಿಸಿದ್ದಾರೆ. ತಾರಾಂಗಣದಲ್ಲಿ ಹಾಸ್ಯ ದಿಗ್ಗಜರಾದ ನವೀನ್ ಡಿ ಪಡೇಲ್, ಅರವಿಂದ್ ಪೋಳಾರ್, ಭೋಜರಾಜ್ ವಾಮಜೂರು ಹಾಗೂ ಸತೀಶ್ ಬಂದಲೆ, ಪ್ರಸನ್ನ ಶೆಟ್ಟಿ ಬೈಲೂರು, ಸಂದೀಪ್ ಶೆಟ್ಟಿ ಮರ್ವೀನ್, ಉಮೇಶ್ ಮಿಜಾರ್, ರವಿ ರಾಮಕುಂಜ, ಚೈತ್ರ ಶೆಟ್ಟಿ ಮೊದಲಾದವರಿದ್ದಾರೆ. ಈ ಚಿತ್ರ ಯಶಸ್ವಿಯಾಗಿ ಕಾಣಲಿ ಎಂದು ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ್ ಕತ್ತಲ್ ಸರ್ ತಿಳಿಸಿದರು. ಕೊಕ್ಕೋ ಕೊಪ್ಪಿ ಹೆಚ್ಚಕ್ಕೆಂಡ ಬೇರೆ ಬೇರೆ ಬಾರದುಳ್ಳುವ ಮೋನೆ ಬಾರದುಳ್ಳ ಕ್ರಮ ಆಂಡ ಕೋ ಕೊರ್ಪುನಾಯೆ ಆಯ್ನ ಬೆರಿ ಒಟ್ಟು ಹೊಡ್ಬೋದು. ಬೆರಿ ಹೊಡೆದ ಆಯ್ಲಕ್ಕದು ಕುಡಲಿನ ಬೆರಿ ಒಟ್ಟು ಕೋಕೊರಡು ಬೊಕ್ಕೊರಿನ ಹುಟ್ಟೇನೆ ನಮ್ಮ ದಾದ ಮಲ್ಪ ಇಲ್ಲಿ ಕೋಕೊರಪಿನ ಕೆಲಸ ಮಲ್ತೊಂದಿಚ್ಚ ಎನ್ನಾಂಡು ಯಾರು ಮಲ್ಪಂದೆ ಕೊಡ್ಲಿ, ಈಗ ನಷ್ಟ ಆಂಡು ಯಾರು ಮಲ್ಪಂದೆ ಕೊಡ್ಲಿ, ಈಗ ಲಾಭ ಆಂಡು ಯಾರು ಮಲ್ಪಂದೆ ಕೊಡ್ಲಿ ಅಂಚತ್ತೆ ಚಲನಚಿತ್ರದ ನಾಟಕದ ಪ್ರತಿ ರಂಗ ಕೂಡ ನಮ್ಮ ಕೋಕೊರಪಿನ ಕೆಲಸ ಲಕ್ಲಿ ದುಂಬೋಲೆ ನಲ್ಲಾದ ಕೆಲಸ ಮಾಡ್ತಾರೆ. ಯಾಕೆ ಹೆಚ್ಚಿನ ಸಹಕಾರ ಹೆಚ್ಚಿನ ವ್ಯವಸ್ಥೆ ಅಪ್ಪಗ ಖಂಡಿತವಾದ ಒರಿಗೆಂದು ಇಡೀ ತಂಡಗೆಟ್ಟು ಇಡೀ
ತುಳು ಭಾಷೆಗೆ ಈ ಕೆಲಸ ಮಾಡ್ಕೊಂಡು ಈ ವೇಳೆ ಎಸ್ಡಿಎಂ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ದೇವರಾಜ್ ಕೆ, ಕದ್ರಿ ನವನೀತ್ ಶೆಟ್ಟಿ, ಪ್ರಕಾಶ್ ಪಾಂಡೇಶ್ವರ್, ಮೋಹನ್ ಕೊಪ್ಪಳ, ಬೋಜರಾಜ್ ವಾಮಂಜೂರು, ರೋಷನ್ ರೊನಾಲ್ಡ್, ಲೀಲಾಕ್ಷ ಕರ್ಕೇರ, ನಿರ್ಮಾಪಕ ಆನಂದ್ ಎನ್ ಕುಂಪಲ, ಸಹ ನಿರ್ಮಾಪಕರಾದ ಬಿ ಅಶೋಕ್ ಕುಮಾರ್, ಸುಹಾನಾ ಪ್ರಸಾದ್, ಪವನ್ ಕುಮಾರ್, ನಿತಿನ್ ರಾಜ್ ಶೆಟ್ಟಿ, ಅರ್ಪಿತ್ ಅಡ್ಯಾರ್, ಅಜಯ್ ಬಾಳಿಕಾ, ಸೀತಾರಾಮ್ ಶೆಟ್ಟಿ ಉಪಸ್ಥಿತರಿದ್ದರು. ನಮ್ಮ ತುಳು ಭಾಷೆ ಒಂದು ಸೀಮಿತವಾದ ಹಂಚೆಯ ಬಗ್ಗೆ ಈತ ವಿನೀತಾವಳು ರಾಹುಲಾಡು ಸೋಹನಾಡು ಹೊಸ ಯೋಚನೆದ ಆಲೋಚನೆದ ಹೊಸ ಆವಿಷ್ಕಾರ ಮಲ್ಪನಂಚಿನ ಹೊಸ ದೈವ್ಯ ಪ್ರಾಯದ ಮಲ್ಲ ಸಾಧನೆ ಮಲ್ಪನಂಚ ಮಾಡಿದೆ ಒಂದು ದಯ ಬಂದಾಗ ಖಾಲಿ ರಾಜ್ ಸೌಂಡ್ ಅಂಡ್ ಲೈಟ್ಸ್ ವಿಷಯದಲ್ಲಿ ನಮ್ಮ ತುಳು ಚಿತ್ರರಂಗದ ವಿಚಾರ ಈ ಜೀವನದಲ್ಲಿ ನಮ್ಮನೆ ತಾಳು ಸೌಂಡ್ ಅಂಡ್ ಲೈಟ್ಸ್ ಆದೇ ಸೀಮಿತವಾಗಿರ್ತದೆ. ಆತೆಗೆ ಇಂಗಳ ಸ್ಟಾರ್ಟ್ ಆಗಿ ಇಂಗಳ ಶೂಟಿಂಗ್ ಆಗಿ ಇಂಗಳ ಪಿಕ್ಚರ್ ಶೂಟಿಂಗ್ ಆಗಿ ಥಿಯೇಟರ್ ಬರೋಟಿಗೆ ಬಾಗಿನ ಕಾಸುಗಳು ಆದ್ಯತೆ ಸೀಮಿತವಾಗಿರ್ತಾರೆ. ಹತ್ತದ್ದು ಅಗಲ ಯೋಚನೆ ಬಂದಾಗ ನಲ್ಲಾದ ನಮ್ಮ ತುಳು ಭಾಷೆ ಎಷ್ಟೋ ಕೋಡಿಗೆ ಎಷ್ಟೋ ದೇಶಕ್ಕೂ ಎಷ್ಟೋ ಕಡೆಗೆ ನಮ್ಮ ದೇಶವೇ ನಮ್ಮ ಕರ್ನಾಟಕವೇ ಎಷ್ಟೋ ಕೋಡಿಗೆ ತುಳು ಭಾಷೆದ ಅಭಿಮಾನಿಗಳು ನಮ್ಮ ತುಳು ಭಾಷೆದ ಸಾಧನೆ ಮತ್ತು ಕಲಾವಿದರು ಅದ್ಭುತ ಕಲಾವಿದರು ಎಷ್ಟೋ ಪ್ರೇಕ್ಷಕರು ಸರ್ವ ಧರ್ಮದಲ್ಲೂ ನಮ್ಮ ಈ ತುಳು ಭಾಷೆಯ ಮೌಲ್ಯ ಮತ್ತು ಅಭಿಮಾನಿ ದೇವರುಗಳು ಅದೇ ಪ್ರತಿ ಊರಿನ ಮೂಲೆಗೆ ನಮ್ಮ ತುಳು ಭಾಷೆ ಮುಟ್ಟೋಣ ಇಂಚಿನ ಮಾತ್ರ ಆವಿಷ್ಕಾರ ನಮ್ಮ ಕೂಡ. ನಟ ವಿನೀತ್ ಕುಮಾರ್ ಸ್ವಾಗತಿಸಿ ನಿರೂಪಿಸಿದ್ರು. ಸಾಹಿಲ್ ರೈ ವಂದಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.